ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಅಧ್ಯಾಯ 8 ಶ್ಲೋಕ 166. ಈ ಶ್ಲೋಕ ಇವತ್ತೊಂದೇ ಶ್ಲೋಕ ಮಾಡುವಂಥದ್ದು. ತುಂಬಾ ಅಡ್ವಾನ್ಸ್ ಉಂಟು ಈ ಶ್ಲೋಕ. ಎಸ್, ನಮ್ಗೆ ಎಷ್ಟು ಅರ್ಥ ಆಗ್ತದೆ ಅಷ್ಟು ನಾವು ಗ್ರಹಿಸ್ಲಿಕ್ಕೆ ನೋಡುವ. ಹರೇ ಕೃಷ್ಣ. ರಾಧಾ ಪ್ರತಿ ಕೃಷ್ಣ ಸ್ನೇಹ ಸುಗಂಧಿ ಉದ್ವರ್ತನ ತಟೆ ಅತಿ ಸುಗಂಧಿ ದೇಹ ಉಜ್ವಲ ವರಣ. ಅನುವಾದ: ಶ್ರೀಮತಿ ರಾಧಾರಾಣಿಯ ದಿವ್ಯ ದೇಹವು ಉಜ್ವಲ ಕಾಂತಿಯಿಂದ ಬೆಳಗುತ್ತಿದೆ. ಅದು ಎಲ್ಲ ಬಗೆಯ ದಿವ್ಯ ಸೌರಭಗಳಿಂದ ತುಂಬಿದೆ. ಅವಳ ಬಗೆಗೆ ಪ್ರಭು ಕೃಷ್ಣನಿರುವ ಪ್ರೀತಿಯು ಸುಗಂಧ ಲೇಪನದಂತಿದೆ. ಎಸ್, ಹರೇ ಕೃಷ್ಣ. ಭಾವಾರ್ಥ ಓದುವ. ಎಸ್, ಮಲ್ಲಿಕಾ ಮಾತಾಜಿ ಓದಿ ಮಾತಾಜಿ ಭಾವಾರ್ಥ. ಹರೇ ಕೃಷ್ಣ ಪ್ರಭು. ಓದಿ ಮಾತಾಜಿ. ಭಾವಾರ್ಥ: ಅನೇಕ ಸುಗಂಧಗಳು ಮತ್ತು ಸುಗಂಧಿತ ತೈಲಗಳಿಂದ ಮಾಡಿದ ಲೇಪನವನ್ನು ಸುಗಂಧಿ ಉದ್ವರ್ತನ ಎಂದು ಕರೆಯುತ್ತಾರೆ. ಈ ಲೇಪನವನ್ನು ದೇಹದಾದ್ಯಂತ ಲೇಪಿಸುತ್ತಾರೆ. ಹೀಗೆ ದೇಹದ ಕೊಳೆ ಮತ್ತು ಬೆವರನ್ನು ತೆಗೆಯಲಾಗುತ್ತದೆ. ಶ್ರೀಮತಿ ರಾಧಾರಾಣಿಯ ದೇಹವು ತನ್ನಿಂದ ತಾನೇ ಸುಗಂಧಿತವಾಗಿದೆ. ಆದರೆ ಅವಳ ದೇಹವು ಪ್ರಭು ಕೃಷ್ಣನ ಪ್ರೀತಿ ಎಂಬ ಸುಗಂಧಿತ ಲೇಪನದಿಂದ ಪೂಸಿತವಾದಾಗ ಅವಳ ಸಂಪೂರ್ಣ ದೇಹವು ಇಮ್ಮಡಿ ಸುಗಂಧಿತವಾಗುತ್ತದೆ ಮತ್ತು ಅದು ಕಾಂತಿಯಿಂದ ಉಜ್ವಲವಾಗುತ್ತದೆ. ಶ್ರೀಮತಿ ರಾಧಾರಾಣಿಯ ದಿವ್ಯ ದೇಹವನ್ನು ಕುರಿತು ಕೃಷ್ಣರಾಜ ಕವಿರಾಜ ಗೋಸ್ವಾಮಿಯವರು ಮಾಡಿದ ವರ್ಣನೆಯ ಪ್ರಾರಂಭ ಇದು. 165ರಿಂದ 181ನೇ ಶ್ಲೋಕಗಳವರೆಗೆ ಇರುವ ಈ ವರ್ಣನೆಯು ಶ್ರೀಲ ರಘುನಾಥ ದಾಸ ಗೋಸ್ವಾಮಿ ಅವರ ಪ್ರೇಮಾಂಬೋಜ ಮರಂದ ಎಂಬ ಗ್ರಂಥವನ್ನು ಆಧರಿಸಿದ್ದು. ಶ್ರೀಲ ಭಕ್ತಿ ವಿನೋದ ಠಾಕೂರರು ಮೂಲ ಸಂಸ್ಕೃತದಿಂದ ಅನುವಾದಿಸಿದ ಭಾಗ ಹೀಗಿದೆ. ಕೃಷ್ಣನನ್ನು ಕುರಿತ ಗೋಪಿಯರ ಪ್ರೇಮವು ದಿವ್ಯ ಪ್ರೇಮಾವೇಶದಿಂದ ತುಂಬಿದೆ. ಅದು ಉಜ್ವಲ ರತ್ನದಂತೆ ತೋರುತ್ತದೆ. ಅಂತಹ ದಿವ್ಯ ರತ್ನದಿಂದ ದೀಪ್ತವಾದ ರಾಧಾರಾಣಿಯ ದೇಹವು ಕುಂಕುಮದಿಂದ ಮತ್ತಷ್ಟು ಸುಗಂಧಿತವಾಗಿದೆ ಮತ್ತು ಅಲಂಕೃತವಾಗಿದೆ. ಪ್ರಾತಃ ಕಾಲದಲ್ಲಿ ಅವಳ ದೇಹವು ಅನುಕಂಪದ ಅಮೃತದಿಂದ ಅಭ್ಯಂಜನಗೊಳ್ಳುತ್ತದೆ. ಮಧ್ಯಾಹ್ನದಲ್ಲಿ ಯೌವನದ ಅಮೃತದಿಂದಲೂ ಸಾಯಂಕಾಲದಲ್ಲಿ ಸ್ವತಃ ಕಾಂತಿಯ ಅಮೃತದಿಂದಲೂ ಅವಳ ದೇಹವು ಅಭ್ಯಂಜನಗೊಳ್ಳುತ್ತದೆ. ಈ ರೀತಿಯಲ್ಲಿ ಅಭ್ಯಂಜನಗೊಂಡ ಅವಳ ದೇಹವು ಚಿಂತಾಮಣಿಯಂತೆ ಉಜ್ವಲವಾಗುತ್ತದೆ. ಅವಳು ಅನೇಕ ಬಗೆಯ ರೇಷ್ಮೆ ವಸ್ತ್ರಗಳನ್ನು ಧರಿಸಿದ್ದಾಳೆ. ಅವಳ ಸಹಜ ಲಜ್ಜೆಯು ಕೂಡ ಅವಳು ತೊಟ್ಟ ವಸ್ತ್ರಗಳಲ್ಲಿ ಒಂದು. ಸೌಂದರ್ಯವೆಂಬ ಕೆಂಪು ಕುಂಕುಮ ಮತ್ತು ಮಾಧುರ್ಯ ರಸವೆಂಬ ಕಪ್ಪು ಕಸ್ತೂರಿಯನ್ನು ಧರಿಸಿರುವ ಅವಳ ಚೆಲುವು ಮತ್ತಷ್ಟು ಇಮ್ಮಡಿಸಿದೆ. ಹೀಗೆ ಅವಳ ದೇಹವು ವಿವಿಧ ವರ್ಣಗಳಿಂದ ಅಲಂಕೃತವಾಗಿದೆ. ಕಂಪನ, ಕಂಬನಿ, ಹಿಗ್ಗು, ಬೆರಗು, ಬೆವರು, ತೊದಲು, ದೇಹ ಕೆಂಪೇರುವುದು, ಉನ್ಮಾದ ಮತ್ತು ಮಂಕು ಎಂಬ ಪ್ರೇಮೋನ್ಮಾದದ ಸಹಜ ಲಕ್ಷಣಗಳೆಂಬ ಆಭರಣಗಳಿಂದ ಅವಳ ದೇಹವು ಅಲಂಕೃತವಾಗಿದೆ. ಇದಕ್ಕೂ ಮಿಗಿಲಾಗಿ ಅವಳ ದೇಹದ ಸೌಂದರ್ಯವು ಅವಳು ತೊಟ್ಟ ಮಾಲೆಯೇ ಮೊದಲಾದ ದಿವ್ಯ ಗುಣಗಳಿಂದ ಸಂವರ್ಧಿಸಿದೆ. ಕೃಷ್ಣನನ್ನು ಕುರಿತ ಪ್ರೇಮೋನ್ಮಾದವನ್ನು ಧೀರ ಮತ್ತು ಅಧೀರ ಎಂದು ಕರೆಯುತ್ತಾರೆ. ಅಂದರೆ ಸ್ಥಿಮಿತ ಮತ್ತು ಅವಿಶ್ರಾಂತ. ಅಂತಹ ಪ್ರೇಮೋನ್ಮಾದವು ಶ್ರೀಮತಿ ರಾಧಾರಾಣಿಯ ದೇಹದ ಆಚ್ಛಾದನೆಯನ್ನು ಒಳಗೊಂಡಿರುತ್ತದೆ. ಅದು ಕರ್ಪೂರದಿಂದ ಅಲಂಕೃತವಾಗಿದೆ. ಕೃಷ್ಣನನ್ನು ಕುರಿತ
ಅವಳ ದಿವ್ಯ ಕೋಪವು ತಲೆಗೂದಲ ವಿನ್ಯಾಸದಲ್ಲಿ ಮೂರ್ತಗೊಂಡಿದೆ. ಅವಳ ಮಹಾಭಾಗ್ಯ ತಿಲಕವು ಸುಂದರ ಹಣೆಯ ಮೇಲೆ ಹೊಳೆಯುತ್ತಿದೆ. ಶ್ರೀಮತಿ ರಾಧಾರಾಣಿಯ ಕರ್ಣಾಭರಣಗಳು ಎಂದರೆ ಕೃಷ್ಣನ ಪವಿತ್ರ ನಾಮಗಳು ಮತ್ತು ಅವನ ಮಹಿಮೆ ಹಾಗೂ ನಾಮಗಳ ಶ್ರವಣ. ಕೃಷ್ಣನ ಬಗೆಗಿನ ಪ್ರೇಮೋನ್ಮಾದ ಪ್ರೀತಿ ಎಂಬ ತಾಂಬೂಲದಿಂದ ಅವಳ ತುಟಿಗಳು ಸದಾ ಕೆಂಪಾಗಿರುತ್ತವೆ. ಕೃಷ್ಣನ ಬಗೆಗಿನ ಅವಳ ತುಂಟತನದ ವರ್ತನೆಯೇ ಅವಳ ಕಾಡಿಗೆ. ಕೃಷ್ಣನೊಡನೆ ಅವಳ ವಿನೋದ ಮತ್ತು ಮುಗುಳು ನಗೆಯೇ ಅವಳ ಕರ್ಪೂರ ಸಿಂಚನ. ಹೆಮ್ಮೆ ಎಂಬ ಸುವಾಸನೆಯಲ್ಲಿ ಅವಳು ತನ್ನ ಕಕ್ಷೆಯಲ್ಲಿ ಮಲಗುತ್ತಾಳೆ. ಅವಳು ಹಾಸಿಗೆಯಲ್ಲಿ ಮಲಗಿದಾಗ ವಿರಹವೆಂಬ ಕಂಠಾಭರಣದ ಮಧ್ಯದಲ್ಲಿ ಇರುವ ರತ್ನಖಚಿತ ಪದಕದಂತಿರುತ್ತದೆ ಅವಳ ಪ್ರೇಮೋನ್ಮಾದದ ದಿವ್ಯ ವೈವಿಧ್ಯಗಳು. ಕೃಷ್ಣನ ಬಗೆಗಿನ ಕೋಪ ಮತ್ತು ಪ್ರೀತಿಯ ರೂಪವಾಗಿರುವ ಅವಳ ಸೀರೆಯು ಅವಳ ದಿವ್ಯ ವಕ್ಷಗಳನ್ನು ಆಚ್ಛಾದಿಸಿರುತ್ತದೆ. ಅವಳ ಬಳಿ ಕಚ್ಚಪಿ ವೀಣಾ ಎಂಬ ತಂತಿವಾದನವಿದೆ. ಅದು ಬೇರೆಯ ಗೋಪಿಯರ ಮುಖ ಮತ್ತು ವಕ್ಷವನ್ನು ನಿಸ್ತೇಜಗೊಳಿಸುವ ಕೀರ್ತಿ ಮತ್ತು ಅದೃಷ್ಟವಾಗಿದೆ. ಅವಳು ಸದಾ ತನ್ನ ಕೈಯನ್ನು ಸಖಿಯಾದ ಗೋಪಿಯೊಬ್ಬಳ ಭುಜದ ಮೇಲೆ ಇಟ್ಟಿರುತ್ತಾಳೆ. ಆ ಗೋಪಿಯು ರಾಧಾರಾಣಿಯ ಯೌವನ ಭರಿತ ಸೌಂದರ್ಯದ ಪ್ರತೀಕ. ಅನೇಕ ಆಧ್ಯಾತ್ಮಿಕ ಸಂಪತ್ತುಗಳಿಂದ ರಾಧಾರಾಣಿ ಅತ್ಯುನ್ನತ ಅರ್ಹತೆಗಳನ್ನು ಗಳಿಸಿದ್ದರೂ ಕೃಷ್ಣನೆಂಬ ಮನ್ಮಥನಿಂದ ಘಾಸಿಗೊಂಡಿದ್ದಾಳೆ. ಹೀಗೆ ಅವಳು ಸೋತು ಹೋಗಿದ್ದಾಳೆ. ಶ್ರೀಲ ರಘುನಾಥದಾಸ ಗೋಸ್ವಾಮಿಯವರು ಬಾಯಲ್ಲೊಂದು ಹುಲ್ಲು ಕಡ್ಡಿಯನ್ನು ಇಟ್ಟುಕೊಂಡು ಶ್ರೀಮತಿ ರಾಧಾರಾಣಿಗೆ ತಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ. ಓ ಗಂಧರ್ವಿಕಾ ಶ್ರೀಮತಿ ರಾಧಾರಾಣಿ, ಶರಣಾಗತ ಆತ್ಮನನ್ನು ಕೃಷ್ಣನು ಹೇಗೆ ಎಂದೂ ತಿರಸ್ಕರಿಸುವುದಿಲ್ಲವೋ ಹಾಗೆಯೇ ನನ್ನನ್ನು ತಿರಸ್ಕರಿಸಬೇಡ. ಇದು ಕವಿರಾಜ ಗೋಸ್ವಾಮಿಯವರು ಉದ್ಧರಿಸಿರುವ ಪ್ರೇಮಾಂಬೋಜ ಮರಂದದ ಅನುವಾದದ ಸಾರ ಸಂಗ್ರಹ. ಧನ್ಯವಾದ. ಧನ್ಯವಾದಗಳು ಪ್ರಭುಜಿ. ಎಸ್, ಈಗ ಕ್ಲಾಸ್ ಮಾಡೋ ಮುಂಚೆ ನಿಮ್ಗೆ ಪ್ರಶ್ನೆ ಕೇಳ್ತೇನೆ. ಎಸ್, ಈಗ ಈ ಭಾವಾರ್ಥದಿಂದ ನಿಮ್ಗೆ ಎಂತ ತಿಳಿಯಿತು? ಒಂದು ಸೆಂಟೆನ್ಸ್ ಅಲ್ಲಿ ಹೇಳುವುದಾದ್ರೆ ಎಸ್, ಯಾರು ಹೇಳ್ಬೋದು? ಯಾರು ಈ ಭಾವಾರ್ಥವನ್ನು ಅಂತ ಹೇಳುವಂತಹದ್ದು ಚಂದ ಮಾಡಿ ಅರ್ಥ ಮಾಡಿದ್ದಾರೆ? ಎಸ್, ಹೇಳ್ಬೋದು. ಈ ಭಾವಾರ್ಥದ ನಿಮ್ಗೆ ಎಂತ ತಿಳಿಬಹುದು? ಎಸ್, ಮಲ್ಲಿಕಾ ಮಾತಾಜಿ ಹೇಳಿ. ಎಸ್, ಹೇಳಿ ಮಾತಾಜಿ. ಹರೇ ಕೃಷ್ಣ. ಮಲ್ಲಿಕಾ ಮಾತಾಜಿ ಅನ್ಮ್ಯೂಟ್ ಮಾಡಿದ್ದೇನೆ. ಎಂತ ಆಯ್ತು? ಹರೇ ಕೃಷ್ಣ. ಎಸ್, ಬೇರೆ ಯಾರು ಹೇಳ್ತೀರಿ? ಓಕೆ. ಎಸ್, ಹರೇ ಕೃಷ್ಣ ಅನ್ಮ್ಯೂಟ್ ಮಾಡಿದ್ದೇನೆ ಮಾತಾಜಿ. ಕೇಳ್ತಾ ಇಲ್ಲ ನಿಮ್ ಹೇಳುವಂಥದ್ದು. ಏನಿದಾಗ್ತಾ ಇಲ್ಲ, ನೆಟ್ವರ್ಕ್ ವೀಕಾ? ಓಕೆ, ಸುನಂದ ಹೇಳಿ. ರಾಧಾರಾಣಿ ಕೃಷ್ಣನ ಸೇವೆಗೋಸ್ಕರ ತನ್ನ ಸೌಂದರ್ಯವನ್ನು ವರ್ಧಿಸ್ಕೊಂತಾಳೆ, ಕೃಷ್ಣನ್ ಸೇವೆ ಮಾಡ್ತಾಳೆ ಅಂತ ಅರ್ಥ ಮಾಡ್ಕೊಂಡು. ಕೃಷ್ಣನಿಗೋಸ್ಕರ. ಓಕೆ, ಬೇರೆಯವರು? ಎಸ್, ಲಕ್ಷ್ಮೀ ಬೀವಿ ಅವರು ಹೇಳಿ. ರಾಧಾರಾಣಿ ಎಷ್ಟು ಗೌರವ ಪೂರ್ವಕವಾಗಿ ಅಲಂಕೃತಗೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಎಸ್, ಓಕೆ. ಬೇರೆಯವರು? ಪ್ರೇಮ ರಾಘವ. ನಿಮಗೆ ಒಂದು ಆನ್ಸರ್ ಬೇಕಿತ್ತು, ಅದು ನನಗೆ ಸಿಗ್ತಾ ಇಲ್ಲ. ಎಸ್, ಹರೇ ಕೃಷ್ಣ. ಪ್ರೇಮ ರಾಘವ್ ಹೇಳಿ. ಓಕೆ, ಬರ್ತಾ ಇಲ್ಲ. ಎಸ್, ಮಂಜುಳಾ BH ಹೇಳಿ. ಹರೇ ಕೃಷ್ಣ ಪ್ರಭುಜಿ. ರಾಧಾರಾಣಿ ಸಂಪೂರ್ಣ ಶರೀರವನ್ನು ಕೃಷ್ಣನಿಗೆ ಅರ್ಪಿಸ್ಕೊಂಡಿದ್ದಾಳೆ. ಓಕೆ, ಪೂಜನೀಯ ಭಾವದಿಂದ. ಓಕೆ.
ಬೇರೆಯವರು ಎಸ್ ಮಲ್ಲಿಕಾ ಮಾತಾಜಿ ನಿಮ್ಗಿಂತ ವಾಯ್ಸ್ ಬರ್ತಾ ಇಲ್ಲ. ಓಕೆ ಎಸ್ ರೇಖಾ ಬಂಗೇರ ಹೇಳಿ. ಹರೇ ಕೃಷ್ಣ. ರಾಧಾರಾಣಿಯವರು ಆಧ್ಯಾತ್ಮಿಕ ಸಂಪತ್ತುಗಳಿಂದ ಅರ್ಹತೆ ಗಳಿಸಿದ್ದಾರೆ. ಓಕೆ ಪಂಕಜ ವಿಶ್ವನಾಥ್ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಶ್ರೀಮತಿ ರಾಧಾರಾಣಿ ಅವರು ಕೃಷ್ಣನಿಗಿಂತ ತುಂಬಾ ಸೌಂದರ್ಯವಾಗಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ ಪ್ರಭುಜಿ. ಓಕೆ ಎಸ್ ಓಕೆ ಈಗ ಸ್ಟಾರ್ಟ್ ಮಾಡುವ. ಎಸ್ ನೋಡಿ, ಇಲ್ಲಿ ನಾವೊಂದು ಈ ಕೃಷ್ಣ ಕವಿರಾಜ್ ಗೋಸ್ವಾಮಿಯ ವರ್ಣನೆಯಿಂದ ನಾವೆಂತ ತಿಳಿಬಹುದಂದ್ರೆ, ನಾವು ಭೌತಿಕದಲ್ಲಿ ಯೋಚನೆ ಮಾಡುವಾಗೆ ರಾಧಾಕೃಷ್ಣ ಒಟ್ಟಿಗೆ ಇದ್ದಾರೆ ಅಂತ. ಭೌತಿಕದಲ್ಲಿ ಎಂತಂದ್ರೆ ಗಂಡು ಹೆಣ್ಣು ಒಟ್ಟಿಗೆ ಇರುವಂತದ್ದು, ಜನರಲ್ ಅದಕ್ಕೆ ಕಂಪೇರ್ ಮಾಡ್ತಾರೆ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ವಿಷಯ ಎಂತ ಅಂದ್ರೆ, ಇಲ್ಲಿ ಫಸ್ಟಿಗೆ ಹೇಳಿದ್ದಾರೆ ಪ್ರಭುಪಾದ ಅಂತ ಹೇಳಿದ್ದಾರೆ, ಅನೇಕ ಸುಗಂಧಗಳು ಮತ್ತು ಸುಗಂಧಿತ ತೈಲಗಳಿಂದ ಮಾಡಿದ ಲೇಪನವನ್ನು ಸುಗಂಧಿ ಉದ್ವರ್ತನ ಎಂದು ಕರೆಯುತ್ತಾರೆ. ಸುಗಂಧಿತ ತೈಲ, ಈ ಲೇಪನವನ್ನು ದೇಹದಲ್ಲಿ ಲೇಪಿಸ್ತಾರೆ. ಯಾಕೆ ಲೇಪಿಸುವಂಥದ್ದು? ಸುಗಂಧ ಬರಲಿ. ಈ ಎಂತಾಗ್ತದೆ, ಈ ದೇಹದ ಕೊಳೆ ಮತ್ತು ಬೆವರನ್ನು ತೆಗೆಯಲಾಗ್ತದೆ, ಹೋಗ್ತದೆ. ಅಂದ್ರೆ ಶ್ರೀಮತಿ ರಾಧಾರಾಣಿಯ ದೇಹವು ತನ್ನಿಂದ ತಾನೇ ಸುಗಂಧಿತವಾಗ್ತದೆ, ನೀವು ಎಣಿಸಿ. ಹಾಗಾಗಿ ಇದು ಭೌತಿಕ ಅಲ್ಲ. ಭೌತಿಕದಲ್ಲಿ ನಾವು ಲೆಕ್ಕ ಹಾಕುವ ಹಾಗೆ ಅದಕ್ಕೆ ಟೋಟಲ್ ಆಧ್ಯಾತ್ಮಿಕ. ಭೌತಿಕದಲ್ಲಿ ಹೇಗೆ ರಾಧಾಕೃಷ್ಣ ಒಟ್ಟಿಗೆ ಇದ್ದಾರೆ, ಭೌತಿಕದಲ್ಲಿ ಹುಡುಗ ಹುಡುಗಿ ಒಟ್ಟಿಗೆ ಇದ್ದಾರೆ. ದಯವಿಟ್ಟು ಇದು ಎಂತ ಹೇಳುವಂತದ್ದು, ಅದೇ ನಾವು ಕಂಪೇರ್ ಮಾಡಬಾರ್ದು. ಅದು ತುಚ್ಛ, ಭೌತಿಕದಲ್ಲಿ ತುಚ್ಛ. ಆದ್ರೆ ಇದು ರಾಧಾಕೃಷ್ಣ ಒಟ್ಟಿಗೆ ಇರುವಂತ ತುಚ್ಛ ಅಲ್ಲ, ಅದು ಶ್ರೇಷ್ಠ. ದೇಹವು ತನ್ನಿಂದ ತಾನೇ ಸುಗಂಧಿತವಾಗಿದೆ ರಾಧಾರಾಣಿಯ. ಹಾಗಾಗಿ ಅದು ಕಂಪ್ಲೀಟ್ಲಿ ಸ್ಪಿರಿಚುವಲ್, ಮೆಟೀರಿಯಲ್ ಅಲ್ಲ. ಆದ್ರೆ ಹೇಗೆ ಸುಗಂಧಿತವಾಗಿದೆ? ಕೃಷ್ಣನ ಪ್ರೀತಿಯಿಂದ. ಪ್ರೀತಿಯಿಂದ ಅದು ಸುಗಂಧಿತ ಜಾಸ್ತಿ 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 ಇನ್ಕ್ರೀಸ್ ಆಗುವಂಥದ್ದು. ಹೇಗೆಂದ್ರೆ ಪ್ರಭುಪಾದ ಇರುವಂಥದ್ದು, ನಾನು ಇದು ನೆಕ್ಟರ್ ಆಫ್ ದಿ ಓಷನ್ ಪ್ರಭುಪಾದ ಕ್ಲಾಸ್ ಅಲ್ಲಿ ಇವತ್ತು ಬೆಳಿಗ್ಗೆ ನಾನು ಕೇಳಿದೆ. ಪ್ರಭುಪಾದ ಇರುವಂಥದ್ದು ಎಂತ ಅಂದ್ರೆ, ಈ ಗೋಪೀಸ್ ಮತ್ತೆ ರಾಧಾರಾಣಿ ಅವರು ಒಳ್ಳೆಯ ಡ್ರೆಸ್ ಮಾಡಿ ಬರುವಂತದ್ದು ಕೃಷ್ಣನ ಎದುರು. ಕೃಷ್ಣ ನೋಡ್ತಾನೆ, ಕೃಷ್ಣನಿಗೆ ತುಂಬಾ ಖುಷಿ ಆಗ್ತದೆ. ಕೃಷ್ಣನ ಖುಷಿ ನೋಡಿ ಅವರಿಗೆ ಖುಷಿ ಆಗ್ತದೆ. ಅವರ ಖುಷಿ ನೋಡಿ ಕೃಷ್ಣನಿಗೆ ಇನ್ನೂ ಜಾಸ್ತಿ ಖುಷಿ ಆಗ್ತದೆ. ಕೃಷ್ಣನ ಖುಷಿ ನೋಡಿ ಅವರಿಗೆ ಇನ್ನೂ ಜಾಸ್ತಿ ಖುಷಿ ಆಗುವಂಥದ್ದು. ದಿಸ್ ಇಸ್ ಕಾಲ್ಡ್ ಎಸ್ ಪ್ರೇಮ. ಅದು ಇನ್ಕ್ರೀಸ್ ಆಗುವಂಥದ್ದು. ಅಲ್ಲಿ ಯಾವುದೇ ಭೌತಿಕ ಕಂಟ್ಯಾಮಿನೇಷನ್ ಇಲ್ಲ. ಹಾಗೆ ನಾನು ಹೇಳಿದ್ರೆ ತುಂಬಾ ಅಡ್ವಾನ್ಸ್ಡ್, ನಮ್ಗೆ ಯಾವ ರೀತಿಯಲ್ಲಿ ಅರ್ಥ ಮಾಡ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಆದ್ರೆ ಇದರಲ್ಲಿ ಭೌತಿಕ ಯಾವುದೇ ಕಲ್ಮಶ ಇಲ್ಲ. ಭೌತಿಕ ಅಂದ್ರೆ ಫುಲ್ ಆಫ್ ಕಂಟ್ಯಾಮಿನೇಷನ್, ಲಸ್ಟ್. ಆಧ್ಯಾತ್ಮಿಕ ಅಂದ್ರೆ ದೇರ್ ಇಸ್ ನೋ ಕಂಟ್ಯಾಮಿನೇಷನ್, ಲವ್. ನಾವು ಭೌತಿಕದಲ್ಲಿ ನಾವು ಎಂತ ಲವ್ ಹೇಳ್ತೇವೆ ಅದು ಲವ್ ಅಲ್ಲ, ಇಟ್ಸ್ ಜಸ್ಟ್ ರಿಫ್ಲೆಕ್ಷನ್, ಛಾಯೆ, ಶಾಡೋ. ದಿಸ್ ಇಸ್ ನಾಟ್ ಲವ್. ಆಧ್ಯಾತ್ಮಿಕದಲ್ಲಿ ಬರುವಂತದ್ದು ನಿಜವಾದ ಲವ್. ಹೇಗೆ ಇನ್ಕ್ರೀಸ್ ಆಗುವಂತ, ಹೇಗೆ ಅವರನ್ನು ನೋಡಿ ಇವರು ಇನ್ಕ್ರೀಸ್ ಆಗುವ, ಜಾಸ್ತಿ ಜಾಸ್ತಿ ಆಗುವಂಥದ್ದು, ಜಾಸ್ತಿ ಜಾಸ್ತಿ. ಎಸ್. ಹಾಗೆ
ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಪ್ರಭುಪಾದ್. ದೇವ ಪ್ರಭು ಕೃಷ್ಣನ ಪ್ರೀತಿ ಎಂಬ ಸುಗಂಧ ಲೇಪನಿಂದ ಪೂಜಿತವಾದಾಗ ಅವಳ ಸಂಪೂರ್ಣ ದೇಹವು ಇಮ್ಮಡಿ ಸುಗಂಧಿತವಾಗುವಾಗ ಟೋಟಲ್ ಆಗಿ ಸುಗಂಧಿತವಾಗ್ತದೆ. ಮತ್ತು ಅದು ಖಾಲಿ ಸುಗಂಧಿತವಾಗುವುದಲ್ಲ, ಕಾಂತಿಯಿಂದ ಉಜ್ವಲವಾಗುತ್ತದೆ. ಈಗ ಒಬ್ಬ ಹುಡುಗ ಮತ್ತೆ ಹುಡುಗಿ, ಈಗ ಕಾಲೇಜ್ ಹುಡುಗ ಮತ್ತೆ ಹುಡುಗಿ, ಈಗ ಅವರನ್ನ ನಾನು ಈ ಕ್ಲಾಸಿಗೆ ಬರ್ಲಿಕ್ಕೆ ಹೇಳ್ತೇನೆ. ಈ ಕ್ಲಾಸಿಗೆ ಬರ್ತಾರೆ, ಬೇರೆ ಯಾವ ಕ್ಲಾಸ್ ಕೇಳಲಿಲ್ಲ, ಇದನ್ನು ಕೇಳ್ತಾರೆ ಕ್ಲಾಸ್. ಈಗ ನಿಮ್ಮಲ್ಲಿ ಪ್ರಶ್ನೆ ಮಾಡ್ತೇನೆ ನಾನು, ಅವರು ಯಾವ ರೀತಿ ಇದನ್ನು ಅರ್ಥ ಮಾಡ್ತಾರೆ? ದಯವಿಟ್ಟು ಓಪನ್ ಅನ್ಮ್ಯೂಟ್ ಮಾಡ್ತೇನೆ, ಎಲ್ಲರಿಗೂ ಉತ್ತರ ಕೊಡ್ಬೋದು. ಕಾಲೇಜ್ ಹುಡುಗ ಮತ್ತೆ ಹುಡುಗಿ ಈ ಕ್ಲಾಸಿಗೆ ಬರ್ತಾರೆ. ಅವರು ಭೌತಿಕ ಅವ್ರು ತಪ್ಪಾಗಿ ಅರ್ಥ ಮಾಡ್ತಾರೆ ಕಾಮನ ಪ್ರಕಾರ ಮಾಡ್ತಾರೆ ಪ್ರಭುಜಿ. ಎಸ್ ಮಲ್ಲಿಕಾ ಮಾತಾಜಿ ಹೇಳ್ಬೋದು. ಅವರು ಭೌತಿಕ ಕೇಳ್ತದೆಯಾ ಪ್ರಭುಜಿ? ಕೇಳ್ತಾ ಉಂಟು ಹೇಳಿ. ಅವರು ಭೌತಿಕ ಕಾಮದ ಕಣ್ಣಿನಲ್ಲಿ ನೋಡ್ತಾ ಇರ್ತಾರೆ ಪ್ರಭುಜಿ, ಅವರಿಗೆ ಪ್ರೇಮದ ಕೊಂಡೇ ಇಲ್ಲ ಅಲ್ಲಿ. ಎಸ್, ಅವರು ಆ ರೀತಿ ನೋಡ್ತಾ ಇದ್ದಾರೆ. ಹಾಗೆ ನಾವು ಕೂಡ ಆ ರೀತಿ ನೋಡಬಾರ್ದು. ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ಅದೇ ರೀತಿ ಪ್ರಭುಪದ ಹೇಳುವಂಥದ್ದು. ಅದಕ್ಕೆ ಪ್ರಭುಪದ ದಿಸ್ ಇಸ್ ವೆರಿ ಹೈಯರ್, ವಿ ಕಾಂಟ್ ಅಂಡರ್ಸ್ಟ್ಯಾಂಡ್. ನಮ್ಗೆ ಇದು ಅರ್ಥ ಆಗುವುದು ತುಂಬಾ ಕಷ್ಟ. ಯಾಕಂದ್ರೆ ನಾವು ಇದನ್ನೇ ನೋಡಿದ್ವಿ, ನಾವು ಕಬ್ಬಿಣ ಮೆಟೀರಿಯಲ್ ವರ್ಲ್ಡ್ ನಾವು ಕಬ್ಬಿಣವೇ ನೋಡಿದ್ವಿ, ನಾವು ಬಂಗಾರ ನೋಡ್ಲೇ ಇಲ್ಲ. ಈಗ ಒಬ್ಬ ಬಂಗಾರ ನೋಡ್ಲೇ ಇಲ್ಲ, ಅವ ಕಬ್ಬಿಣವೇ ನೋಡಿದ್ದು. ಅವನಿಗೆ ಬಂಗಾರದ ಬಗ್ಗೆ ನೀವು ಎಷ್ಟು ಹೇಳಿದ್ರು ಕೂಡ ಅವ ಅಲ್ಲಿ ಕಬ್ಬಿಣವೇ ತರ್ತಾನೆ. ಇದು ಆಗುವಂತ ಸಮಸ್ಯೆ. ಅದಕ್ಕೆ ಪ್ರಭು ಹೇಳುವಂಥದ್ದು ದಿಸ್ ಇಸ್ ವೆರಿ ಹೈಯರ್. ಹಾಗಾಗಿ ನಾವು ಈಗ ಎಲ್ಲರ ರಿಕ್ವೆಸ್ಟ್, ಕಬ್ಬಿಣವನ್ನು ತರಬೇಡಿ, ಇದು ಪ್ಯೂರ್ ಗೋಲ್ಡ್, ಕಬ್ಬಿಣವನ್ನು ಎಂದಿಗೂ ತರಬೇಡಿ. ಎಸ್, ಉಜ್ವಲವಾಗ್ತದೆ. ಓಕೆ, ಸುಗಂಧವಾಗ್ತದೆ ಮತ್ತೆ ಕಾಂತಿಯಿಂದ ಉಜ್ವಲ ಕೂಡ ಆಗ್ತದೆ. ಈಗ ನೆಕ್ಸ್ಟ್ ಉಜ್ವಲ ಶ್ರೀಮತಿ ರಾಧಾರಾಣಿಯ ದಿವ್ಯ ದೇಹವನ್ನು ಕುರಿತು ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಮಾಡಿದ ವರ್ಣನೆ ಪ್ರಾರಂಭ ಇದು ಅವರು ವರ್ಣನೆ ಮಾಡುವಂಥದ್ದು. ಈ ಪ್ರಾರಂಭದಲ್ಲಿ ನಮ್ಗೆ ಗೊತ್ತಾಗ್ತದೆ ಎಂತ ಅಂತ. ಎಸ್, 165 181 ಶ್ಲೋಕಗಳಿಗೆ ಇರುವ. ಓಕೆ, ಈ ವರ್ಣನೆಯು ಶ್ರೀ ರಘುನಾಥದಾಸ್ ಗೋಸ್ವಾಮಿ ಅವರ ಪ್ರೇಮಾಂಬೋಜ ಮರಂದ ಎಂಬ ಗ್ರಂಥವನ್ನು ಆಧರಿಸಿತು. ಹಾಗಾಗಿ ಕೃಷ್ಣಾಜಿ ಕವಿರಾಜ್ ಗೋಸ್ವಾಮಿ ರಘುನಾಥ್ ಗೋಸ್ವಾಮಿಯ ಅವರ ಗ್ರಂಥದಿಂದ ಇದನ್ನು ಹೇಳಿದ್ದಾರೆ. ಶ್ರೀಲ ಭಕ್ತಿವಿನೋದ ಠಾಕೂರ್ ಅವರು ಮೂಲ ಸಂಸ್ಕೃತದಿಂದ ಅನುವಾದಿಸಿದ ಭಾಗ ಹೀಗಿದೆ. ಎಸ್, ಈಗ ಭಕ್ತಿವಿನೋದ ಠಾಕೂರ್ ಎಂತ ಹೇಳಿದ್ರು ನೋಡುವ. ಕೃಷ್ಣನನ್ನು ಕುರಿತ ಗೋಪಿಯರ ಪ್ರೇಮವು ದಿವ್ಯ ಪ್ರೇಮಾವೇಶದಿಂದ ತುಂಬಿದೆ. ಎಸ್, ಅಂದ್ರೆ ಟ್ರಾನ್ಸೆಂಡೆಂಟಲ್ ಎಕ್ಸ್ಟಸಿ. ಯಾರ್ದು? ಗೋಪಿಯರ ಪ್ರೇಮ. ಮೆಟೀರಿಯಲ್ ಎಕ್ಸ್ಟಸಿ ಅಲ್ಲ, ಮೆಟೀರಿಯಲ್ ಎಕ್ಸ್ಟಸಿ ಇಲ್ಲ. ಮೆಟೀರಿಯಲ್ ನಾವು ಹೇಳುವಂತ ಸೋಕಾಲ್ಡ್ ಎಕ್ಸ್ಟಸಿ ಯಾರು? ಈ ಕುಡುಕರು ಹೇಳ್ತಾರೆ, ಗಾಂಧಿ ಹೇಳುವವರು ಹೇಳ್ತಾರೆ, ಐ ವೆಂಟ್ ಇನ್ ಟು ಎಕ್ಸ್ಟಸಿ. ಎಕ್ಸ್ಟಸಿ ಅಂದ್ರೆ ಫಾರ್ಗೆಟ್ಫುಲ್ನೆಸ್ ಕಂಡೀಷನ್. ಟೋಟಲಿ ಅವನಿಗೆ ಒಂದು 6 ಗಂಟೆ ಅಮಲಿರುವಾಗ ಎಲ್ಲವನ್ನು ಮರಿತಾನೆ. ಈ ಸೀಸ್ ದಟ್ ಈಸ್ ಎಕ್ಸ್ಟಸಿ. ಅದಲ್ಲ. ಮತ್ತೆ ಅವನಿಗೆ ಪ್ರಜ್ಞೆ ಬಂದ ಮೇಲೆ, ಅವನ ಎಲ್ಲ ಅಮಲು ಹೋದ ಮೇಲೆ ಅವ ಎಕ್ಸ್ಟಸಿ, ಅವನಿಗೆ ಪೇಯ್ನ್ ಇರ್ತದೆ. ಬೇರೆ ಸ್ಪಿರಿಚುವಲ್ ಎಕ್ಸ್ಟಸಿ ಹಾಗೆ ಅಲ್ಲ. ಅದು ಹ್ಯಾಪಿನೆಸ್ ಇರುವಂಥದ್ದು, ಪೇಯ್ನ್ ಇಲ್ಲ. ಫಸ್ಟ್ ಇಂದ ಲಾಸ್ಟ್ ವರೆಗೆ ಹ್ಯಾಪಿನೆಸ್ ಇರುವಂಥದ್ದು. ಹಾಗಾಗಿ ಇಲ್ಲಿ ಗೋಪಿಯರ ಪ್ರೇಮ ಯಾವುದು? ಅದು ಟ್ರಾನ್ಸೆಂಡೆಂಟಲ್ ಎಕ್ಸ್ಟಸಿ, ಅಂದ್ರೆ ದಿವ್ಯ ಪ್ರೇಮಾವೇಶ. ಹೇಗಂದ್ರೆ ಕೆಲವೆಲ್ಲ ವರ್ಡ್ ಪ್ರಭುಪಾದೆಲ್ಲ ಈ ಟ್ರಾನ್ಸೆಂಡೆಂಟಲ್ ಎಕ್ಸ್ಟಸಿ ಇಂಥದ್ದೆಲ್ಲ ವರ್ಡ್ ಪ್ರಭುಪಾದ್ ಕಂಬೈನ್ ಮಾಡಿದ್ರು. ಇದು ಕೆಲವು ಸೋ ಕಾಲ್ಡ್ ಇದೆಲ್ಲ ನಾವು ಕೇಳಲೇ ಇಲ್ಲ.
ಈಗ ನಾನಂತೂ ಆಂಗ್ಲ ಮಾಧ್ಯಮ ಕಲ್ತರು ಕೂಡ ಕೆಲವೆಲ್ಲ ವರ್ಡ್ ಕೇಳಲೇ ಇಲ್ಲ, ಶಾಲಾ ಕಾಲೇಜಲ್ಲಿ ಕೇಳಲೇ ಇಲ್ಲ. ಅಂದ್ರೆ ಪ್ರಭುಪಾದ್ ಇಂಥದ್ದು ವರ್ಡ್ ಇದೆಂಥದ್ದು, ಇದೆಲ್ಲ ಸ್ಪಿರಿಚುವಲ್ ವರ್ಡ್ ಇಂದ ಬರುವಂತ ವರ್ಡ್, ಇಲ್ಲಿದ್ದ ವರ್ಡ್ ಅಲ್ಲ ಅದು. ಟ್ರಾನ್ಸ್ಜೆಂಡಲ್ ಅಂದ್ರೆ ಟೋಟಲಿ ದಿವ್ಯವಾದದ್ದು, ಆಧ್ಯಾತ್ಮಿಕ ಹೋಗೋದು. ಅದು ಉಜ್ವಲ ರತ್ನದಂತೆ ತೋರುತ್ತದೆ, ಬ್ರಿಲಿಯಂಟ್ ಜ್ಯುವೆಲ್ ಅನ್ನು. ಅಂತ ದಿವ್ಯ ರತ್ನದಿಂದ ದೀಪ್ತವಾದ ರಾಧಾರಾಣಿಯ ದೇಹವು ಕುಂಕುಮದಿಂದ ಮತ್ತಷ್ಟು ಸುಗಂಧಿತವಾಗಿದೆ ಎಂದು ಮತ್ತು ಅಲಂಕೃತವಾಗಿದೆ. ಮತ್ತೆಂತ ಸುಗಂಧಿತ ಕುಂಕುಮ. ಪ್ರಾತಃ ಕಾಲದಲ್ಲಿ ಅವಳ ದೇಹವು ಅನುಕಂಪದ ಅಮೃತದಿಂದ ಅಭ್ಯಂಜನಗೊಳ್ಳುತ್ತದೆ. ಬೆಳಿಗಿನ ಜಾವ ಪ್ರಾತಃ ಕಾಲ ದೇಹಕ್ಕೆ ಅಮೃತದಿಂದ, ಮಧ್ಯಾಹ್ನದಲ್ಲಿ ಯೌವನದ ಅಮೃತದಿಂದ, ಬೆಳಿಗ್ಗೆ ಅನುಕಂಪದ ಅಮೃತ, ಮಧ್ಯಾಹ್ನ ಯೌವನದ ಅಮೃತ, ಸಾಯಂಕಾಲ ಸ್ವತಃ ಕಾಂತಿಯ ಅಮೃತ. ನೋಡಿ ಇಲ್ಲಿ ಎಲ್ಲಿ ಬರ್ತದೆ ಇದು? ಲಸ್ಟ್, ಕಾಮ. ಅಮೃತ ಅಂದ್ರೆ ನೆಕ್ಟರ್. ಇಲ್ಲಿ ಅಮೃತ ಸಿಗ್ತದ? ಇಲ್ಲ. ಇಲ್ಲಿಯ ರಿಲೇಶನ್ಶಿಪ್ ಅಲ್ಲಿ ಅಮೃತ ಅಲ್ಲ, ಇಲ್ಲಿ ವಿಷ ಸಿಗುವಂತದ್ದು. ಸಾರಿ, ಇಲ್ಲಿಯ ರಿಲೇಶನ್ಶಿಪ್ ಅಲ್ಲಿ ಅಮೃತ ಅಲ್ಲ, ವಿಷ ಸಿಗುವಂಥದ್ದು. ಆದ್ರೆ ಇಲ್ಲಿ ನೋಡಿ, ಇದು ಅಮೃತ. ಜನರಿಗೆ ಅಮೃತ ಎಂತ ಅಂತ ಗೊತ್ತಿಲ್ಲ. ಅಮೃತ ಗೊತ್ತಾಗ್ಬೇಕಿದ್ರೆ ಕೃಷ್ಣ ಭಕ್ತಿ ಮಾಡ್ಬೇಕು. ಕೃಷ್ಣ ಭಕ್ತಿ ಮಾಡಿ ನಾವು ಅಡ್ವಾನ್ಸ್ ಆದ್ಮೇಲೆ ಮತ್ತೆ ಗೊತ್ತಾಗ್ತದೆ ಅಮೃತ ಎಂತ ಅಂತ. ಎಸ್, ಹಾಗಾಗಿ ಅವಳ ದೇಹವು ಅಭ್ಯಂಜನಗೊಳ್ಳುತ್ತದೆ. ಈ ರೀತಿಯಲ್ಲಿ ಅಭ್ಯಂಜನಗೊಂಡ ಅವಳ ದೇಹವು ಚಿಂತಾಮಣಿಯಂತೆ ಉಜ್ವಲವಾಗ್ತದೆ. ನೋಡಿ, ಹಾಗೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಬೇರೆ ಬೇರೆ. ಅಂದ್ರೆ ಫಸ್ಟಿಗೆ ಅನುಕಂಪದ ಅಮೃತ, ಮತ್ತೆ ಯೌವನದ ಅಮೃತ, ಕಾಂತಿ ಅಮೃತ, ಈ ಮೂರು ಸೇರಿ ಎಂತ ಆಗ್ತದೆ? ಚಿಂತಾಮಣಿ ಅಂತ ಉಜ್ವಲವಾಗ್ತದೆ. ಚಿಂತಾಮಣಿ ಅಂದ್ರೆ ನಿಮ್ದು ಯಾವ್ದು ಇಚ್ಛೆ ಉಂಟು ಅದೆಲ್ಲ ಈಡೇರಿಸುವಂತ ಸ್ಟೋನ್, ಟಚ್ ಸ್ಟೋನ್. ಅದು ಹೇಗೆ ಶೈನಿಂಗ್ ಆಗ್ತದೆ, ಅದೇ ರೀತಿ ಅವಳ ದೇಹವು ಕೂಡ ಶೈನಿಂಗ್ ಆಗ್ತದೆ. ಹಾಗಾಗಿ ಈಗ ನಮಗೆ ಗೊತ್ತಾಗ್ತಾ ಉಂಟು ರಾಧಾರಾಣಿಯ ದೇಹ ಎಂತ ಅಂತ. ಅಲ್ಲಿ ಚೂರು ಕೂಡ ಮೆಟೀರಿಯಲ್ ಥಿಂಗ್ಸೇ ಇಲ್ಲ, ಭೌತಿಕ. ಅವಳು ಅನೇಕ ಬಗೆಯ ರೇಷ್ಮೆ ವಸ್ತ್ರಗಳನ್ನು ಧರಿಸಿದ್ದಾಳೆ. ರೇಷ್ಮೆ, ಸಿಲ್ಕ್ ವಸ್ತ್ರವನ್ನು ಧರಿಸಿದ್ದಾಳೆ. ಅವಳ ಸಹಜ ಲಜ್ಜೆಯು ಕೂಡ ಅವಳ ತೊಟ್ಟ ವಸ್ತ್ರಗಳಲ್ಲಿ ಒಂದು. ಅಂದ್ರೆ ಲಜ್ಜೆ ಅಂದ್ರೆ ಶೈನೆಸ್. ಹುಡುಗಿಗೆ ಶೈನೆಸ್ ಬೇಕಂತ. ದಟ್ ಈಸ್ ಅವರ್ ವಾಟ್ ಎಂದು ಹೇಳುವಂಥದ್ದು. ಇಟ್ಸ್ ಎ ಆರ್ನಮೆಂಟ್. ಲಜ್ಜೆ ಅನ್ನು, ಶೈನೆಸ್ ಈಸ್ ಲೈಕ್ ಎ ಆರ್ನಮೆಂಟ್. ಎಷ್ಟು ಲಜ್ಜೆ ಉಂಟು ಅಷ್ಟು ಅವಳು ಚಂದ ಕಾಣ್ತಾಳೆ. ಹಾಗೆ ಅವಳ ಸಹಜ ಲಜ್ಜೆಯು ಕೂಡ ಅವಳ ತೊಟ್ಟ ವಸ್ತುಗಳಲ್ಲಿ ಒಂದು. ಈಗ ನೆಕ್ಸ್ಟ್, ಸೌಂದರ್ಯವೆಂಬ ಕೆಂಪು ಕುಂಕುಮ ಮತ್ತು ಮಾಧುರ್ಯ ರಸವೆಂಬ ಕಪ್ಪು ಕಸ್ತೂರಿಯನ್ನು ಧರಿಸಿರುವ ಅವಳ ಚಿಲುವು ಮತ್ತಷ್ಟು ಇಮ್ಮಡಿಸಿದೆ. ಅಂದ್ರೆ ಅವಳ ಸೌಂದರ್ಯ ಜಾಸ್ತಿ ಆಗುವಂಥದ್ದು. ಯಾಕೆ? ಇಲ್ಲಿ ಕೆಂಪು ಕುಂಕುಮ ಮತ್ತೆ ಕಪ್ಪು ಕಸ್ತೂರಿ, ಬ್ಲಾಕಿಶ್ ಮಸ್ಕ್, ಅದು ಮಾಧುರ್ಯ, ಕಂಜುಗಲ್ ಲವ್. ಓಕೆ, ಇದೆರಡರಿಂದ ಎಂತಾಗ್ತದೆ? ಅವಳ ಚಿಳುವು ಜಾಸ್ತಿ ಆಗುದಂತೆ.
ಬ್ಯೂಟಿ ಇಸ್ ಮೋರ್ ಅಂಡ್ ಮೋರ್ ಎನ್ಹಾನ್ಸ್ಡ್, ಜಾಸ್ತಿ ಆಗುವಂಥದ್ದು. ಹೀಗೆ ಅವಳ ದೇಹವು ವಿವಿಧ ವರ್ಣಗಳಿಂದ ಅಲಂಕೃತವಾಗಿದೆ, ಬೇರೆ ಬೇರೆ ವರ್ಣಗಳಿಂದ. ಕಂಪನ, ಕಂಬನಿ, ಹಿಗ್ಗು, ಬೆರಗು, ಬೆವರು, ತೊದಲು, ದೇಹ ಕೆಂಪೇರುವುದು, ಉನ್ಮಾದ ಮತ್ತು ಮಂಕು ಎಂಬ ಪ್ರೇಮೋನ್ಮಾದದ ಸಹಜ ಲಕ್ಷಣ ಎಂಬ ಆಭರಣದಿಂದ ಅವಳ ದೇಹವು ಅಲಂಕೃತವಾಗಿದೆ. ನೋಡಿ, ಇದೆಲ್ಲ ತುಂಬಾ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಬರುವಂತ ಸಿಂಪ್ಟಮ್ಸ್, ತುಂಬಾ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ. ಕಂಪನ, ಕಂಬನಿ, ಹಿಗ್ಗು, ಬೆರಗು, ಬೆವರು, ತೊದಲು, ದೇಹ ಕೆಂಪೇರುವುದು, ಇದೆಲ್ಲ ಮಾಮೂಲಿ ಅಲ್ಲ. ಇದಕ್ಕೆ ಒಂದು ನಿಜವಾಗಿ ಟ್ರಾನ್ಸೆಂಡೆಂಟಲ್ ಎಕ್ಸೆಸ್. ಈ ರೀತಿ ಆಗುವಾಗ ದೇ ವಿಲ್ ಗೋ ಟೋಟಲಿ ಮ್ಯಾಡ್. ಆದ್ರೆ ಇದು ಮ್ಯಾಡ್ ಯಾವುದು ಭೌತಿಕದಲ್ಲಿ ಹುಚ್ಚು ಉಂಟಲ್ಲ, ಆ ಹುಚ್ಚು ಅಲ್ಲ. ಈಗ ಪ್ರಭು ಹೇಳುವಂಥದ್ದು ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ನಾವೆಲ್ಲ ಹುಚ್ಚರಂತೆ. ಪ್ರಭು ಹೇಳುವಂಥದ್ದು ಆಲ್ ಆರ್ ಮ್ಯಾಡ್ ಫಾರ್ ಸೆನ್ಸ್ ಗ್ರಾಟಿಫಿಕೇಶನ್. ಆದ್ರೆ ಇದು ಮ್ಯಾಡ್ನೆಸ್ ಹಾಗಿಲ್ಲ, ಇದು ಟ್ರಾನ್ಸೆಂಡೆಂಟಲ್ ಮ್ಯಾಡ್ನೆಸ್, ಮ್ಯಾಡ್ನೆಸ್ ಫಾರ್ ಕೃಷ್ಣ. ನಮ್ದು ವಿ ಆರ್ ಮ್ಯಾಡ್ ಫಾರ್ ಸೆನ್ಸ್ ಗ್ರಾಟಿಫಿಕೇಶನ್, ಮೆಟೀರಿಯಲ್ ಥಿಂಗ್ಸ್. ಸೊ ನಾವು ಕೃಷ್ಣನಿಗೆ ಮ್ಯಾಡ್ ಆಗಿಲ್ಲ, ಹಾಗಾಗಿ ಈ ಸಿಂಪ್ಟಮ್ಸ್ ಬರುವುದಿಲ್ಲ ನಮಗೆ. ಬೆರಗು, ಬೆವರು, ತೊದಲು ಇದೆಲ್ಲ ಬರುವುದಿಲ್ಲ. ಆದ್ರೆ ಈ ಟ್ರಾನ್ಸೆಂಡೆಂಟಲ್ ಮ್ಯಾಡ್ನೆಸ್ ಅಲ್ಲಿ ಇದೆಲ್ಲ ಬರ್ತದೆ. ದೇಹ ಅಲಂಕೃತವಾಗ್ತದೆ ನೋಡಿ. ಇದೆಲ್ಲ ಬರುವಾಗ ಅದು ಜಾಸ್ತಿ ಅಲಂಕೃತವಾಗುದಂತೆ, ಚಂದ ಕಾಣ್ತದೆ. ಹೇಗೆಂದ್ರೆ ಭೀಷ್ಮ ಪಿತಾಮಹ ಹೇಳುವಾಗೆ, ಕೃಷ್ಣ ಅವ ಎದುರಿಂದ ಯುದ್ಧ ಮಾಡುವಾಗ ಕೃಷ್ಣ ಬೆವರಿ, ಕೃಷ್ಣನ ಬಟ್ಟೆಗೆ ಅಂತ ಹೇಳುವಂಥದ್ದು ಧೂಳೆಲ್ಲ ಇಡುವಂಥದ್ದು, ಇದೆಲ್ಲ ಅಂದ್ರೆ ಭೀಷ್ಮನಿಗೆ ಕೃಷ್ಣನ ಆ ರೀತಿ ನೋಡಿ ಎಂತ ಭೀಷ್ಮ ವೆಂಟ್ ಇಂಟು ಎಕ್ಸ್ಟಸಿ. ಯಾಕೆಂದ್ರೆ ಭೀಷ್ಮ ಮಹಾಜನ, ಶುದ್ಧ ಭಕ್ತ. ಅದೇ ರೀತಿ ಇಲ್ಲಿ ಕೂಡ ಅದೇ ಈ ರೀತಿ ಆಗುವಂಥದ್ದು, ದೇಹ ಕೆಂಪೇರುವುದು, ತೊದಲುವುದು, ಬೆವರುವುದು, ದೇಹ ಅಲಂಕೃತವಾಗಿದೆ. ಇದಕ್ಕೂ ಮಿಗಿಲಾಗಿ ಅವಳ ದೇಹದ ಸೌಂದರ್ಯವು ಅವಳು ತೊಟ್ಟ ಮಾಲೆ ಮೊದಲಾದ ದಿವ್ಯ ಗುಣಗಳಿಂದ ಸಂವರ್ಧಿಸಿದೆ. ಸೌಂದರ್ಯ ಎಂತಂದ್ರೆ ಮಾಲೆ ಹಾಕಿದಾಳೆ, ಈ ಎಂತ ಒಂದು ಗಾರ್ಲ್ಯಾಂಡ್, ಅದರಿಂದ ಮೊದಲಾದ ದಿವ್ಯ ಗುಣ ಸಂವರ್ಧಿಸಿದೆ. ಅವರು ಕೃಷ್ಣನನ್ನು ಕುರಿತ ಪ್ರೇಮೋನ್ಮಾದವನ್ನು ಧೀರ ಮತ್ತು ಅಧೀರ ಎಂದು ಕರೆಯುತ್ತಾರೆ. ಕೃಷ್ಣನಲ್ಲಿ ಅವಳಿಗೆ ಪ್ರೇಮ ಉಂಟು, ಓಕೆ, ಅಂದರೆ ಸೀಮಿತ ಮತ್ತು ಅವಿಶ್ರಾಂತ. ಅಂತ ಪ್ರೇಮೋನ್ಮಾದವು ಶ್ರೀಮತಿ ರಾಧಾರಾಣಿಯ ದೇಹದ ಆಚ್ಛಾದನೆಯನ್ನು ಒಳಗೊಂಡಿರುತ್ತದೆ. ಅದು ಕರ್ಪೂರದಿಂದ ಅಲಂಕೃತವಾಗಿದೆ. ಎಸ್, ದೇಹದ ಆಚಾರವನ್ನು ಒಳಗೊಂಡಿರ್ತದೆ. ಓಕೆ, ಅದು ಕವರಿಂಗ್ ಮಾಡ್ತದೆ. ಅದು ಕರ್ಪೂರದಿಂದ ಅಲಂಕೃತವಾಗಿದೆ. ಕೃಷ್ಣನ ಕುರಿತು ಅವಳ ದಿವ್ಯ ಕೋಪವು ತಲೆಗೂದಲ ವಿನ್ಯಾಸದಲ್ಲಿ ಮೂರ್ತಗೊಂಡಿದೆ. ಕೋಪ, ಕೋಪ ಕೂದಲಿಗೆ ಅಂತೆ ಹೋಲಿಸ್ತಾರೆ. ತಲೆಗೂದಲು ವಿನ್ಯಾಸದಲ್ಲಿ ಮೂರ್ತಗೊಂಡಿದೆ. ಅವಳ ಮಹಾಭಾಗ್ಯ ಚಿಲಕವು ಸುಂದರ ಹಣೆಯ ಮೇಲೆ ಹೊಳೆಯುತ್ತಿದೆ. ಚಿಲಕ ಶ್ರೀಮತಿ ರಾಧಾರಾಣಿಯ ಕರ್ಣಾಭರಣಗಳೆಂದರೆ ಕೃಷ್ಣನ ಪವಿತ್ರ ನಾಮಗಳು ಮತ್ತು ಅವನ ಮಹಿಮೆ ಹಾಗೂ ನಾಮಗಳ ಶ್ರವಣ. ಕರ್ಣಾಭರಣ ಅಂದ್ರೆ ಇಯರಿಂಗ್ಸ್. ಇಯರಿಂಗ್ಸ್ ಅಂತ ಈ ಕೃಷ್ಣನ ನಾಮ. ಎಸ್, ಮತ್ತೆ ಅವನ ಮಹಿಮೆ. ಎಸ್, ಕೃಷ್ಣನ ಬಗೆಗಿನ ಪ್ರೇಮೋನ್ಮಾದ ಪ್ರೀತಿ ಎಂಬ ತಾಂಬೂಲದಿಂದ ಅವಳ ತುಟಿಗಳು ಸದಾ ಕೆಂಪಾಗಿರುತ್ತದೆ. ಎಸ್, ಕೃಷ್ಣನ ಮೇಲಿರುವ ಒಂದು ಪ್ರೇಮ, ಇದರಿಂದ ಅವಳ ತುಟಿ ಕೆಂಪಾಗಿರುತ್ತದೆ. ಕೃಷ್ಣನ ಬಗೆಗಿನ ಅವಳ ತುಂಟತನದ ವರ್ತನೆಯೇ ಅವಳ ಕಾಡಿಗೆ. ಎಸ್, ಕಾಡಿಗೆ ಅಂದ್ರೆ ಈ
ಕಣ್ಣಿಗೆ ಇಲ್ಲಿ ಹಾಕ್ತೇವಲ್ಲ ಹಾಗೆ ಅದು. ಎಸ್, ಕಾಡಿಗೆ ಕೃಷ್ಣನೇ ಅವಳ ವಿನೋದ ಮತ್ತು ಮುಗುಳ್ನಗೆ ಅವಳ ಕರ್ಪೂರ ಸಿಂಚನ. ಓಕೆ. ಹೆಂಬೆ ಎಂಬ ಸುವಾಸನೆಯಲ್ಲಿ ಅವಳು ತನ್ನ ಕಕ್ಷೆಯಲ್ಲಿ ಮಲಗುತ್ತಾಳೆ. ಹೆಂಬೆಯಿಂದ ಮಲಗುತ್ತಾಳೆ. ಅವಳು ಹಾಸಿಗೆಯಲ್ಲಿ ಮಲಗಿದಾಗ ವಿರವೆಂಬ ಕಂಠಾಭರಣದ ಮಧ್ಯದಲ್ಲಿರುವ ರತ್ನಖಚಿತ ಪದಕದಂತೆ ಇರುತ್ತದೆ ಅವಳ ಪ್ರೇಮ ದಿವ್ಯ ವೈವಿಧ್ಯವು. ವಿರಹದಲ್ಲಿ ಸಪರೇಷನ್. ಓಕೆ. ಮಲಗುತ್ತಿರುವಾಗ ಕಂಠಾಭರಣ ಮಧ್ಯದ ಕೃಷ್ಣನ ಬಗೆಗಿನ ಕೋಪ ಮತ್ತು ಪ್ರೀತಿಯ ರೂಪವಾಗಿರುವ ಅವಳ ಸೀರೆಯು ಅವಳ ದಿವ್ಯ ಭಕ್ಷ್ಯಗಳನ್ನು ಆಚ್ಛಾದಿಸುತ್ತದೆ. ಕೃಷ್ಣನಿಗೆ ಕೋಪ ಇರ್ತದೆ ಅವಳಿಗೆ, ಯಾಕೆಂದ್ರೆ ಕೃಷ್ಣ ಅಷ್ಟು ತುಂಟತನ ಮಾಡ್ತಾನೆ. ಪ್ರೀತಿಯ ರೂಪವಾಗಿರುವ ಅವಳ ಸೀರೆಯು ಅವಳ ದಿವ್ಯ ಭಕ್ಷ್ಯವನ್ನು ಆಚರಿಸುತ್ತದೆ. ಅವಳ ಬಳಿ ಕಚಫಿ ವೀಣಾ ಎಂಬ ವಾದನವಿದೆ. ತಂತಿವಾದನ ಉಂಟಂತೆ ಅವಳ ಇನ್ಸ್ಟ್ರೂಮೆಂಟ್. ಅದು ಬೇರೆ ಗೋಪಿಯರ ಮುಖ ಮತ್ತು ವಕ್ಷವನ್ನು ನಿಸ್ತೇಜಗೊಳಿಸುವ ಕೀರ್ತಿ ಮತ್ತು ಅದೃಷ್ಟವಾಗಿದೆ. ಅವಳು ಸದಾ ತನ್ನ ಕೈಯನ್ನು ಸಖಿಯಾದ ಗೋಪಿಯೊಬ್ಬಳ ಭುಜದ ಮೇಲೆ ಇಟ್ಟಿರುತ್ತಾಳೆ. ಇನ್ನೊಂದು ಸಖಿಯ ಭುಜದ ಮೇಲಿರುವಂತಹ ಅವಳ ಕೈ. ಆ ಗೋಪಿಯು ರಾಧಾರಾಣಿಯ ಯೌವನ ಭರಿತ ಸೌಂದರ್ಯದ ಪ್ರತೀಕ. ಅನೇಕ ಆಧ್ಯಾತ್ಮಿಕ ಸಂಭವಗಳನ್ನು ರಾಧಾರಾಣಿ ಅತ್ಯುನ್ನತ ಅರ್ಹತೆಯನ್ನು ಗಳಿಸಿದರೂ ಕೃಷ್ಣನ ಮನ್ಮಥ ಗಾಸಿಗೊಂಡಿದ್ದಾಳೆ. ಹಾಗಾಗಿ ಈ ರೀತಿ ರಾಧಾರಾಣಿಯ ಅನೇಕ ಆಧ್ಯಾತ್ಮಿಕ ಸಂಪದಗಳನ್ನು ರಾಧಾರಾಣಿ ಅತ್ಯುನ್ನತ ಅರ್ಹತೆ, ತುಂಬಾ ಕ್ವಾಲಿಫೈಡ್ ಅವಳು. ಆದ್ರೂ ಕೂಡ ಕೃಷ್ಣನ ಮನ್ಮಥ ಗಾಸಿಗೊಂಡಿದ್ದಾಳೆ. ಹೀಗೆ ಅವಳು ಸೋತು ಹೋಗಿದ್ದಾಳೆ ಕೃಷ್ಣನ ಮೇಲೆ. ಶ್ರೀ ರಘುನಾಥ ದಾಸ್ ಗೋಸ್ವಾಮಿಯವರು ಬಾಯಲ್ಲೊಂದು ಹುಲ್ಲು ಕಡ್ಡಿಯನ್ನು ಇಟ್ಟುಕೊಂಡು ಶ್ರೀಮದ್ ರಾಧನ ತನ್ನ ಗೌರವ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ. ಇದು ಹಂಬಲ್ನೆಸ್. ಹುಲ್ಲುಗಡ್ಡಿ ಇಡುವುದು ಅಂದ್ರೆ ಇವತ್ತು ನಮ್ಮ ಬೆಳಿಗ್ಗೆ ಸನಾತನ ಗೋಸ್ವಾಮಿ ಕೂಡ ಹುಲ್ಲುಗಡ್ಡಿ ಇಟ್ಟು ಚೇತನ್ ಮಾವಿಗೆ ಅಡ್ಡ ಬೀಳ್ತಾ ಇದ್ದಾರೆ. ಅದೇ ರೀತಿ ಇವರು ಕೂಡ ಹುಲ್ಲುಗಡ್ಡಿ ಇಟ್ಟು ಎಂದ ಹೇಳಿದ್ದಾರೆ, ರಾಧಾರಾಣಿಗೆ ಇದು ಪ್ರಣಾಮ ಮಾಡ್ತಾ ಇದ್ದಾರೆ. ಓ ಗಂಧರ್ವಿಕ ಶ್ರೀಮತಿ ರಾಧಾರಾಣಿ, ಶರಣಾಗತ ಆತ್ಮನನ್ನು ಕೃಷ್ಣನು ಹೇಗೆ ಎಂದು ತಿರಸ್ಕರಿಸುವುದಿಲ್ಲವೋ ಹಾಗೆ ನನ್ನನ್ನು ತಿರಸ್ಕರಿಸಬೇಡಿ. ಕೃಷ್ಣ ಕವಿರಾಜ್ ಗೋಸ್ವಾಮಿ ಅವರು, ರಾಧಾರಾಣಿ ನನ್ನನ್ನು ರಿಜೆಕ್ಟ್ ಮಾಡಬೇಡಿ, ತಿರಸ್ಕರಿಸಬೇಡಿ. ಇದು ಕವಿರಾಜ್ ಗೋಸ್ವಾಮಿ ಅವರ ಉದ್ಧರಿಸಿದ ಪ್ರೇಮಾಮೋ ಭುಜ ಮರಂಧದ ಅನುವಾದದ ಸಾರ ಸಂಗ್ರಹ. ಎಸ್ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಪ್ರಶ್ನೆ ಉಂಟಾ? ಇನ್ನು ಕೂಡ ಇದರಲ್ಲಿ ತುಂಬಾ ಉಂಟು ಶ್ಲೋಕಸ್. 241 ಒಬ್ಬ ಹೌದು. ಇನ್ನು ಕೂಡ ಅರ್ಧ ಆದದಷ್ಟೇ ಈ 8ನೇ ಅಧ್ಯಾಯ. ಇನ್ನು ಕೂಡ ಸುಮಾರು ಉಂಟು, ಇನ್ನು ಅರ್ಧ ಉಂಟು. 312 ಶ್ಲೋಕ ಉಂಟು. ಈಗ ಆದದ್ದು 166. ಎಸ್ ಹರೇ ಕೃಷ್ಣ. ಇದರ ಪ್ರಶ್ನೆ ಉಂಟಾ? ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ.